ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಸಿಂಪಲ್ ಆಗಿ ಕ್ಯಾಶುವಲ್ ಆಗಿದ್ದೀನಿ ಇವತ್ತು, ಯಾಕಂದರೆ ಇದು ನನ್ನ ಕೊನೆಯ ವಿಡಿಯೋ ಇಂಡಿಯಾದಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ. ಎಸ್, ಫೈನಲಿ ನನ್ನ ಟೈಮ್ ಬಂತು. ನಾನೀಗ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಊರಿಗೆ. ಬಟ್ ಅದಕ್ಕೂ ಮುಂಚೆ ಹೋಗೋ ಒಂದು ಕೆಲವು ಕ್ಷಣಗಳಲ್ಲಿ ಏನೆಲ್ಲ ಆಯಿತು, ಮನೆಯವ್ರ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ, ಆ್ಯಂಡ್ ನಮ್ಮ ಊರಿಗೆ ಹೋಗಿದ್ದೆ, ಅಲ್ಲಿ ಯಾವ ರೀತಿ ಆಯಿತು, ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಲ್ಲಿ ನಾನು ಎಲ್ಲಿ ಹೋದೆ, ಯಾರ್ಯಾರು ನಮ್ಮ ಮನೆಗೆ ಬಂದರು, ಯಾವ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿ ಅಂತ ನೋಡಿದ್ರಿ. ಸೊ ಇದೀಗ ನಾನು ಲಾಸ್ಟ್ ಫ್ಯೂ ಡೇಸ್ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮಲ್ಲೇಶ್ವರಮಲ್ಲಿ ಇರುವಂಥ ಚಿಕ್ಕ ತಿರುಪತಿ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಹೋದ್ವಿ. ತುಂಬಾ ಖುಷಿಯಾಯಿತು. ಎಷ್ಟು ಸುಂದರವಾಗಿದೆಯಲ್ವಾ ಈ ಒಂದು ದೇವಸ್ಥಾನ. ತುಂಬಾ ಮನಸ್ಸಿಗೆ ಖುಷಿಯಾಯಿತು. ನಮ್ಮ ಮನೆ ದೇವರು ತಿರುಮಲ ತಿರುಪತಿ. ಅಲ್ಲಿಂದ ನಾವು ಒಂದು ಪ್ರೆಸ್ಟೀಜ್ ಬಿಲ್ಡಿಂಗಿಗೆ ಹೋದ್ವಿ, ಸುಮ್ಮನೆ ಹಾಗೆ ಒಂದು ಮನೆ ನೋಡೋದಕ್ಕೆ. ಇದು ಬೆಂಗಳೂರಿನ ಪೀಕ್ ಪಾಯಿಂಟ್ ವ್ಯೂನ ನೀವು ನೋಡ್ತಾ ಇದ್ದೀರಾ. ಅಲ್ಲಿಂದ ಹಾಗೆ ತಿರುಗಾಡ್ತಾ ಬೆಂಗಳೂರು ಪ್ಯಾಲೇಸ್ ಸಿಕ್ತು. ಸೊ ಆಯ್ತಾ, ಓಕೆ ಹೊರಗಡೆನೆ ಒಂದು ರೌಂಡ್ ಹಾಕೋಣ ಅಂತ. ಹಾಗೆ ಒಂದು ರೌಂಡ್ ಹಾಕಿದಾಗ ಈ ಒಂದು ವ್ಯೂನ ನಾನು ಕ್ಯಾಪ್ಚರ್ ಮಾಡಿದೆ. ಎಷ್ಟು ಚೆನ್ನಾಗಿದೆಯಲ್ಲ. ನನ್ನ ನೆನಪಿಗೆ ಬರೋದು ಪುಟ್ಟ ಗೌರಿ ಮದುವೆ ಅನ್ನೋ ಸೀರಿಯಲ್ ಶೂಟಿಂಗ್ ಇಲ್ಲಿ ಮಾಡಿದ್ರು. ಸೊ ಅದು ನೆನಪಿಗೆ ಬರುತ್ತೆ. ವಾವ್, ಸೋ ಬ್ಯೂಟಿಫುಲ್. ಹೀಗೆ ಟೈಮ್ ಪಾಸ್ ಮಾಡ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ಒಂದಿನ ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಊರಿಗೆ ಹೋಗಲೇಬೇಕು ಅಂತ. ನಾವು ಹೊರಟಿದ್ದು ರಾಯರ ಕೊಪ್ಲಿಗೆ. ಇದಿರೋದು ಹಾಸನಲ್ಲಿ. ಎಷ್ಟು ಬ್ಯೂಟಿಫುಲ್ ವ್ಯೂ ಅಲ್ಲ. ಹಸಿರು ಗಿಡಗಳು, ಅದ್ರ ಜೊತೆಗೆ ಬ್ಯೂಟಿಫುಲ್ ಆಕಾಶ, ಕ್ಲೀನ್ ಆಗಿರುವಂಥ ರಸ್ತೆ, ಇದ್ರ ನಡುವೆ ನಾವು ಆರಾಮದಲ್ಲಿ ಫ್ಯಾಮಿಲಿ ಜೊತೆ ಡ್ರೈವಿಗೆ ಹೋದರೆ ಎಷ್ಟು ಖುಷಿಯಾಗತ್ತೆ. ಮಾತಾಡ್ತಾ ವಿಷಯಗಳನ್ನೆಲ್ಲ ಹಂಚ್ಕೊಳ್ತಾ ಚೆನ್ನಾಗಿ ಮಾತಾಡ್ತಾ ಎಲ್ಲರೂ ಆರಾಮದಲ್ಲಿ ಹೊರಟಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೊರಟಿದ್ದು. ಊರಿಗೆ ಹೋಗ್ತೀವಿ ಅನ್ನೋದು ಅಂದ್ಕೊಂಡೇ ಇರಲಿಲ್ಲ. ಊರಿಗೆ ಹೋದ್ಮೇಲೆ ಅಲ್ಲಿರುವಂಥ ಇಂಥ ಅದ್ಭುತ ಹೂವಿನ ಗಿಡಗಳನ್ನ ನಾನು ತೋರಿಸದೇ ಇರೋದಕ್ಕೆ ಸಾಧ್ಯನಾ? ನೋಡಿ, ಇದು ನಮ್ಮೂರಲ್ಲಿ ನನ್ನ ಆಂಟಿ ಬೆಳೆಸಿರುವಂಥ ಹೂವಿನ ಗಿಡಗಳು. ಎಷ್ಟು ಸೂಪರ್ ಆಗಿದೆಯಲ್ಲ. ಊರಲ್ಲಿ ಎಷ್ಟು ಮಜಾ ಮಾಡಿದೀನಿ ಗೊತ್ತಾ ಈ ಸತಿ. ಎಲ್ಲ ನೋಡಿ, ಇದು ಪೇರಳೆ ಹಣ್ಣಿನ ಗಿಡ. ವಾವ್, 100-200 ಪೇರಳೆ ಹಣ್ಣು ಇದು ಅನಿಸುತ್ತೆ. ನಾವು ತುಂಬಾ ತಗೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಆ ಮರದಿಂದ ಕೊಯ್ದು ತಿನ್ನೋದ್ರ ಮಜಾನೇ ಬೇರೆ ಅಲ್ವಾ. ಎಲ್ಲ ಕಡೆ 100 ರೂಪಾಯಿ ಕೆಜಿ ಕೊಡಬೇಕು ಪೇರಳೆ ಹಣ್ಣಿಗೆ. ಆದರೆ ಇಲ್ಲಿ ಎಷ್ಟೊಂದು ಪೇರಳೆ ಹಣ್ಣು ಗಿಡ ಇದೆ, ಎಲ್ಲ ಫ್ರೀ ಫ್ರೀ ಫ್ರೀ. ಇವಾಗ ನಮಗೆ ಇವ್ರು ಕೊಯ್ದು ಕೊಟ್ಟಿರೋದು ಇಷ್ಟೊಂದಿದೆ. ಇದ್ರಲ್ಲಿ ಒಂದು ಎಷ್ಟು 5 ಕೆಜಿ ಇದೆಯಾ? ಜಾಸ್ತಿ. ಅಪ್ಪ, ಭಾರ ಇದೆ, ಜಾಸ್ತಿ ಇದೆ. ನಮ್ಮ ಹಳ್ಳಿ ಅಂದ್ರೆ ಏನು ಕಮ್ಮಿನಾ? ನಮ್ಮ ಹಾಸನೂರಲ್ಲಿ, ನಮ್ಮ ರಾಯರಕೊಪ್ಲಲ್ಲಿ ಗದ್ದೆ ಇದೆ, ತೋಟ ಇದೆ, ಬೆಳೆ ಬರುತ್ತೆ, ಸುಂದರವಾಗಿದೆ. ಇದೆಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಹಸಿರುದು, ಇದೆಲ್ಲ ದನಗಳಿಗೋಸ್ಕರ. ಅವರು ತಿನ್ಬೇಕು ಚೆನ್ನಾಗಿ, ನಮ್ಗೆ ಹಾಲು ಬರಬೇಕು. ಎಲ್ಲ ಫ್ರೆಶ್ 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 ಆಗಿ ಸಿಗುತ್ತೆ. ಸೂಪರ್ ವಾತಾವರಣ ಗೊತ್ತಾ. ಇದು ನನ್ನ ಅತ್ತೆ ಮನೆಯಲ್ಲಿರುವಂಥ ತುಳಸಿ ಗಿಡ. ಅದಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ವಾವ್, ಸೋ ನೈಸ್. ಇಲ್ಲಿ ಒಂದು 2 ದಿನ ಇದ್ವಿ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಟೈಮ್ ಪಾಸ್ ಮಾಡ್ತಾ ವಾಪಸ್ ಬರಬೇಕಾದ್ರೆ ಎಲ್ಲರೂ ಜೋಳ ಪ್ಲಾಂಟೇಶನ್ ಮಾಡಿದ್ರು. ಯಾಕಂದರೆ ಜೋಳದ ಸೀಸನ್ ಅಲ್ವಾ. ಅಲ್ಲಿ ಇಲ್ಲಿ ಅಂತ ಹುಡುಕಿ ಫೈನಲಿ ನಮಗೆ ಜೋಳ ಏನೋ ಸಿಕ್ತು. ಅದನ್ನು ಮನೆಗೆ ತೊಗೊಂಡು ಬಂದ್ವಿ. ಹಾಗೆ ಬರ್ತಾ ದ ವೆರಿ ಪಾಪ್ಯುಲರ್ ಪ್ಲೇಸ್ ಸಿಗುತ್ತೆ, ಶೆಟ್ಟಿಹಳ್ಳಿ ಚರ್ಚ್. ಅದನ್ನು ಮಿಸ್ ಮಾಡೋದಕ್ಕಾಗುತ್ತಾ? ನೋ ವೇ. ಅಮ್ಮನಿಗೆ ತೋರಿಸಿದ್ವಿ. ಇದು ಶೆಟ್ಟಿಹಳ್ಳಿ ಚರ್ಚ್. ಇದಿರೋದು ಎಲ್ಲಿ, ಮಳೆಗಾಲದಲ್ಲಿ ಯಾವ ರೀತಿ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಈ ಜಾಗ ಯಾವ ರೀತಿ ಕಾಣಿಸುತ್ತೆ, ಎಲ್ಲ ಅವ್ರಿಗೆ ಹೇಳಿದ್ವಿ. ಖುಷಿ ಆಯಿತು. ನಾನು ಈ ಜಾಗಕ್ಕೆ ಒಂದು 2-3 ವರ್ಷದ ಹಿಂದೆ ಬಂದಿದ್ದೆ. ಆವಾಗ ಇಷ್ಟು ನೀರು ಇದ್ದಿದ್ದೇ ಇಲ್ಲ. ಆ ಶೆಟ್ಟಿಹಳ್ಳಿ ಚರ್ಚ್ ಒಳಗಡೆ ಕೂಡ ನಾವು ಹೋಗಿದ್ವಿ. ಈ ಸತಿ ನೋಡಿ ಎಷ್ಟು ನೀರಿದೆ. ಅಲ್ಲಿಂದ ಹಾಗೆ ನಮ್ಮ ಬೆಂಗಳೂರಿಗೆ ವಾಪಸ್ ಬರಬೇಕಾದ್ರೆ ನಮಗೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಸೇವಂತಿ ಪ್ಲಾಂಟೇಶನ್ ನೋಡೋದಕ್ಕೆ ಸಿಕ್ತು.
ಸ್ಟಾಪ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಅದರ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ಎಷ್ಟು ಸುಂದರವಾಗಿದೆಯಲ್ಲ. ಅಲ್ಲಿಂದ ಹಾಗೆ ಬರ್ತಾ ಮತ್ತೊಂದು ಜೋಳದ ತೋಟ ಸಿಕ್ತು. ಅಲ್ಲಿ ಜೋಳ ತೆಗೆದ್ವಿ, ನಾವು ಪರ್ಮಿಷನ್ ಕೇಳಿನೇ ತಗೊಂಡ್ವಿ. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನಮ್ಮ ಪರಿಚಯದವ್ರದ್ದು ಒಬ್ಬರು ಮನೆ ಇತ್ತು. ಸೊ ಅವರು ನಮಗೆ ಅವ್ರ ಗಿಡದಲ್ಲಿ ನಡೆದಿರುವಂಥ ಕುಂಬಳಕಾಯಿನ ತೆಗೆದುಕೊಟ್ರು. ಹಳ್ಳಿನಲ್ಲಿ ಈ ಥರನೇ ಅಲ್ವಾ, ಎಷ್ಟಾಗತ್ತೆ ಅವ್ರ ಕೈಯಿಂದ ಅಷ್ಟು ಸಹಾಯ ಮಾಡೋದಕ್ಕೆ, ಮನಸ್ಪೂರ್ವಕವಾಗಿ ಏನಾದರೂ ಕೊಡೋದಕ್ಕೆ ಇಷ್ಟಪಡ್ತಾರೆ. ಇದಿಷ್ಟು ನನ್ನ ಬ್ಯೂಟಿಫುಲ್ ಆಗಿರುವಂಥ ಒಂದು ಹಳ್ಳಿಯ ಕತೆ. ಅಲ್ಲಿಂದ ವಾಪಸ್ ಬರ್ತಾ ಜೋಳ ತಿಂದ್ವಿ, ಹಲಸಿನಣ್ಣು ತೊಗೊಂಡು ಬಂದ್ವಿ ಮನೆಗೆ, ಏನೇನೇನೇನೋ ಎಲ್ಲ ತೊಗೊಂಡು ಬಂದ್ವಿ. ಇದಿಷ್ಟು ನನ್ನ ಹಳ್ಳಿಯ ಕತೆ. ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಹಲಸಿನಣ್ಣು, ಜೋಳ, ಕಡಲೆಕಾಯಿ ಈ ಥರದ್ದೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಫುಲ್ ಬ್ಯಾಟಿಂಗ್. ಹೀಗೆ ಸುಮ್ಮನೆ ತಿರ್ಗಾಡಕ್ಕೆ ಹೋದ್ವಿ ಬೆಂಗಳೂರಲ್ಲಿ. ಯಾಕಂದರೆ ಮುಂದೆ ಬರುವಂಥ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನೋ ಸ್ಪೆಷಲ್ ಆಗಿರುವಂಥ ನಮ್ಮ ಬೆಂಗಳೂರಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೊರಗಡೆ ಹೋದಾಗ ನಮ್ಮ ಮನೆಯವ್ರಿಗೆಲ್ಲ ನಾನು ಚೆನ್ನಾಗಿರುವಂಥ ಫುಡ್ಗೆ ಹೋಗೋಣ ಅಂತ ಹೇಳಿದೆ. ನಾವು ಹೋಗಿದ್ದು ಎಲ್ಲಿ ಗೊತ್ತಾ, ನಾಗಾರ್ಜುನ ಕೋರಮಂಗಲಕ್ಕೆ. ಎಂಥ ಬ್ಯೂಟಿಫುಲ್ ಸ್ಪೈಸಿ ಆಗಿರುವಂಥ ಒಂದು ಮಟನ್ ಬಿರಿಯಾನಿ, ಅದ್ರ ಜೊತೆಗೆ ಚಿಕನ್ ರೋಸ್ಟ್, ಮಟನ್ ಕೀಮಾ, ಹಾಗೆಯೇ ನಾಟಿ ಕೋಳಿನ ಕೂಡ ಟ್ರೈ ಮಾಡಿದ್ವಿ. ಅಲ್ಲಿಂದ ಜಯನಗರಕ್ಕೆ ಹೋದ್ವಿ. ಜಯನಗರಕ್ಕೆ ಹೋದ್ಮೇಲೆ ಏನು ಮಾಡ್ತೀವಿ, ಲೇಡೀಸ್ ಅಂದಮೇಲೆ ಶಾಪಿಂಗ್ ಮಾಡ್ತೀವಿ. ಸೊ ಬಳೆಗಳು, ಟಾಪ್ಸ್, ಅದು ಇದು ಅಂತೆಲ್ಲ ನೋಡಿದ್ದು ಇಷ್ಟ ಆಗಿದ್ದೆಲ್ಲ ತಗೊಂಡ್ವಿ. ಹಾಗೆಯೇ ಅಲ್ಲಿ ಜಯನಗರಲ್ಲಿ 4th ಬ್ಲಾಕಲ್ಲಿ ನಾನು ಈ ಅಂಗಡಿ ಬಗ್ಗೆ ಹೇಳಲೇಬೇಕು. ಇಲ್ಲಿ ನಿಮಗೆ ಚೆನ್ನಾಗಿರುವಂಥ ಸ್ವಿಮ್ಮಿಂಗ್ ಸೂಟ್ಸ್ ಆಗಿರ್ಬೋದು, ಸ್ಟೈಲಿಗೆ ಹಾಕುವಂಥ ಟ್ಯಾಂಕ್ ಟಾಪ್ಸ್ ಎಲ್ಲ ಸಿಗುತ್ತೆ. ನಾನು ಡೆಫಿನೆಟ್ ಆಗಿ ಇಲ್ಲಿ ತೊಗೊಂಡಿದ್ದೀನಿ. ನಾನು ಸ್ಟ್ರೀಟ್ ಶಾಪಿಂಗ್ ಕೂಡ ತುಂಬಾ ಇಷ್ಟಪಡ್ತೀನಿ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರುವಂಥ ಫೈನಲ್ ಕ್ಷಣಗಳು ನನಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಸರ್ಪ್ರೈಸಿಂಗ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಟಿಕೆಟ್ ಬುಕ್ ಆಯಿತು. ನಾನು ಹೋಗಬೇಕಾಯ್ತು ದುಬೈಗೆ. ಆ್ಯಂಡ್ ತುಂಬಾ ಖುಷಿನಲ್ಲೂ ಇದೆ, ಬೇಜಾರಲ್ಲೂ ಇದೆ, ಬಟ್ ಜಾಸ್ತಿ ಖುಷಿನಲ್ಲೇ ಇದೆ ನಿಜ ಹೇಳಬೇಕು ಅಂದರೆ. ಆ್ಯಂಡ್ ಆ ಖುಷಿನ ನಿಮ್ಮ ಜೊತೆ ಈ ಒಂದು ವ್ಲಾಗ್ನಲ್ಲಿ ಹಂಚ್ಕೋತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ? ನಂದು ಇವತ್ತು ಲಾಸ್ಟ್ ಡೇ. ನಾನು ದೀಪು ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಮಗಳು ಹೋಗ್ತಾಳೆ ದುಬೈಗೆ. ಒಂದು ಕಡೆಯಿಂದ ಬೇಜಾರು, ಒಂದು ಕಡೆಯಿಂದ ಖುಷಿ. ನಮ್ಮ ಸೊಸೆ ತುಂಬ ದಿವಸ ನಮ್ಮ ಜೊತೆ ಇರಬೇಕಂತ ಆಸೆ ಇತ್ತು. ಹೋಗ್ತಾಳೆ ಅಂತ ಒಂದು ಬೇಜಾರು, ಹೋಗ್ಬೇಕು ಅನ್ನೋದು ಬೇಜಾರು, ಹೋಗ್ಬೇಕಂತ ಖುಷಿ, ಹೋಗ್ತಾಳೆ ಅಂತ ಬೇಜಾರು, ಎರಡು ಗಂಟೆ. ಸೊ ಇದು ನನ್ನ ಲಾಸ್ಟ್ ಡೇ ಅಲ್ವಾ ಇಲ್ಲಿ ಇವ್ರ ಜೊತೆಗೆ. ನಾಳೆಯಿಂದ ನಾನು ಇಲ್ಲಿರಲ್ಲ, ನಾನು ಇರ್ತೀನಿ ಬೇರೆ ದೇಶದಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ. ಸೊ ಅನ್ಕೊಂಡೆ ಇವ್ರಿಗೊಂದು ಪ್ರೀತಿಯ ಗಿಫ್ಟ್ ಎಲ್ಲ ಕೊಡಬೇಕು ಅಂತ. ಸೊ ಇವರಾಗೆ ಆಯ್ಕೆ ಮಾಡ್ಕೊಂಡಿರೋದಾಯ್ತಾ. ಬಟ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಬ್ರು ಆಯ್ಕೆ ಮಾಡಿರುವಂಥ ಸಾರೀಸ್ ಇಲ್ಲಿದೆ. ಯಾರ್ಯಾರ್ದು? ಎಸ್, ಅವರಿಬ್ರು ತೋರಿಸ್ತಾರೆ. ಇದನ್ನು ನಾನು ಶಾಪಿಂಗ್ ಮಾಡಿದ್ದು ಅಮೆಝಾನಿಂದ. ಇವರಿಬ್ರು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ರು. ನೀವು ನಂಬ್ತಿರೋ ಇಲ್ವೋ, ನನಗೆ 5,000ದಲ್ಲಿ 4 ಸೀರೆ ಸಿಕ್ತು. ಎಲ್ಲಾನು 1,000ದಿಂದ 1,500 ರೇಂಜಲ್ಲಿ. ಸೊ ಇದು ನನ್ನ ಅತ್ತೆ ಸೀರೆ. ಚೆನ್ನಾಗಿದ್ಯಾ? ಗ್ರೀನ್ ಆ್ಯಂಡ್ ಗೋಲ್ಡನ್ ಕಾಂಟ್ರಾಸ್ಟ್. ಅವ್ರಿಗೆ ಇಷ್ಟ ಅಂತ ಇದನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಎಲ್ಲ ಫಂಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಹಾಕೋದಕ್ಕೆ. ಆ್ಯಂಡ್ ಅಮ್ಮ ತಗೊಂಡಿರೋದು ಯೆಲ್ಲೋ ಆ್ಯಂಡ್ ಬ್ಲೂ ಕಲರ್ ಸಾರಿ. ಇದು ಹೇಗಿದೆ? ಚೆನ್ನಾಗಿದೆಯಲ್ಲ, ಕಲರ್ ಕಾಂಬಿನೇಷನ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಇವ್ರಿಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು. ಅಮ್ಮನಿಗೆ ಓಕೆ 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 ಅನ್ನಿಸ್ತು. ಬಟ್ ಇವ್ರಿಗೆ ಅಂತ ಸಖತ್ತಾಗಿ ಇಷ್ಟ ಆಯ್ತು. ಇದ್ರ ಜೊತೆ ಇನ್ನೊಂದು ಸಾರಿ ಕೂಡ ಇದೆ, ಅದನ್ನ ಕೂಡ ತೋರಿಸ್ತೀನಿ. ಅಮ್ಮ ನಾರ್ಮಲ್ ಈ ತರ ಸಾರೀಸ್ ತುಂಬಾನೇ ಇಷ್ಟಪಡ್ತಾರೆ. ಸಾರಿ ತುಂಬಾ ಇಷ್ಟ ನನಗೆ, ಲೈಟ್ ವೇಟ್ ಅಲ್ಲ, ಅದಕ್ಕೆ ನಾನು ಈ ತರದೇ ಚಾಯ್ಸ್ ಮಾಡಿದೆ. ಅವಾಗ ಇವ್ರಿಗೆ ಜಾಸ್ತಿ ಈ ತರದ ಸಾರಿ ತುಂಬಾನೇ ಇಷ್ಟ, ಇದನ್ನ ಜಾಸ್ತಿ ಉಪಯೋಗಿಸ್ತಾರೆ. ಈ ಸಾರಿ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಹೇಳಿ, ಒಂಥರ ಚೆನ್ನಾಗಿರೋ ಬೇಜ್ ಕಲರ್, ಅದಕ್ಕೆ ಗೋಲ್ಡನ್ ವರ್ಕ್, ಮರೂನ್, ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಇದು ರಿಸೆಪ್ಷನ್ಗೆ ಹಾಕ್ಬೋದು, ಬರ್ತ್ಡೇ ಪಾರ್ಟೀಸ್ಗೆ ಹಾಕ್ಬೋದು, ಸೆರೆಗೆ ಬಿಟ್ಟು ಉಟ್ಕೊಂಡ್ರೆ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ. ಈ ತರ ಲವ್ಲಿ. ಸೊ ನಿಮಗೂ ಈ ತರದ ವಂಡರ್ಫುಲ್ ಬ್ಯೂಟಿಫುಲ್ ಲವ್ಲಿ ಸಾರೀಸ್ ಬೇಕು ಅಂದ್ರೆ ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಅಮೆಝಾನ್ ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೇಮ್ ಸಾರಿ
ಸೇಮ್ ವರ್ಕ್ ಸೇಮ್ ಕಾಸ್ಟಲ್ಲಿ. ಸೊ ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ನ ಚೆಕ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿರುತ್ತೆ. ಇನ್ ಮುಂದೆಯಿಂದ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ನಾನು ಮಾಡುವಂಥ ವಿಡಿಯೋಸ್ ಕಷ್ಟ ಆಗುತ್ತೆ. ಸೊ ಇನ್ನೇನೇ ಇದ್ರು ನೆಕ್ಸ್ಟ್ ನಾವಿಲ್ಲಿ ಬಂದಾಗ ಇವ್ರ ಜೊತೆ ಎಲ್ಲ ವಿಡಿಯೋಸ್ ಮಾಡ್ತೀನಿ. ಅಲ್ಲಿ ತನಕ ನೀವು ಮುಂದೆ ಬರೋ ವಿಡಿಯೋಸ್ಗಳಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಅಲ್ಲಿನ ದೇಶದ ಕೆಲವೊಂದು ವಿಚಾರಗಳನ್ನೆಲ್ಲ ತಿಳಿಸ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್, ಮಿಸ್ ಯು ಫ್ರಮ್ ಇಂಡಿಯಾ. ಗುಡ್ ಮಾರ್ನಿಂಗ್. ನಾನಿವತ್ತು ಹೊರಡೋದು. ಖುಷಿನ ಬೇಜಾರ? ಏನು ಮಾಡೋದು, ಖುಷಿನೂ ಪಡಬೇಕು, ಬೇಜಾರನ್ನು ಪಡಬೇಕು. ಬಿಟ್ಟು ಹೋಗ್ತೀಯಲ್ಲ, ಅದರಿಂದ ಬೇಜಾರು ಬರುತ್ತೆ. ಹೋಗೋದು ಸಂತೋಷ, ಗಂಡಂತವ ಸಂತೋಷ ಆಗುತ್ತೆ ಅಲ್ವಾ? ಬೇಜಾರಾಗುತ್ತಾ ಇನ್ನ? ಸ್ವಲ್ಪ ದಿವಸ ಬೇಜಾರಾಗುತ್ತೆ. ಧ್ಯಾನ ಮಾಡ್ತಾ ಇರ್ತೀವಿ. ಆಗ ಯಾಕೆ ಬೇಜಾರಾಗುತ್ತೆ? ಮನೇಲಿದ್ದು ನೀನು ಹೋದಾಗ ಕೀಟ್ಲೆ ಮಾಡ್ತೀನಾ? ಕೀಟ್ಲೆ ಏನಿಲ್ಲ, ನೀನು ಬೇಕಾಗಿ ಖುಷಿಗೆ ಮಾಡ್ತೀಯ. ತಾತ ಅಲ್ವಾ ನಮ್ಮ ಅನ್ನೋ ಪ್ರೀತಿಯಿಂದ ಮಾಡ್ತೀಯ. ಆದ್ದರಿಂದ ನಾನು ಸಂತೋಷ ಪಡ್ಬೇಕು. ಬೇಜಾರಾಗ್ತಿದ್ಯಾ? ಏನು ಮಾಡೋಕ್ಕಾಗಲ್ಲ. ಒಂದು 2 ದಿವಸ ಬೇಜಾರಾದಿದೆ. ನೀವು ಹೋದ್ಮೇಲೆ ಆಮೇಲೆ ಒಂದು 2-3 ದಿವಸ ಕಾಡಿದ ಮೇಲೆ ಸರಿ. ನೀವು ಬರ್ತೀರಾ ನನ್ನ ಜೊತೆ? ಬೇಡ ಬೇಡ ಬೇಡ, ಅಲ್ಲಿ ಎಲ್ಲ ನಾವು ಬಂದು ಎಲ್ಲ ಪಾಸಿಟಿವ್ ಭಾರಿ. ಯಾಕೆ? ಯಾವುದು ಬೇಡ, ನೀವು ಹೋಗಿ ಸುಖವಾಗಿ ಬದುಕಿ ಹೋಗಿಬಿಟ್ಟು ನಿಮ್ಮ ಮನೆ ತಲುಪಿದ ಮೇಲೆ ಯಜಮಾನರು ನೀವು ಜಂಟಿ ಆದಮೇಲೆ ಫೋನ್ ಮಾಡು. ಫೋನ್ ಮಾಡ್ತಲೇ ಇರುವಾಗಲೇ ಫೋನ್ ಮಾಡ್ತಾ ಇಲ್ಲ ನೀವು? ಯಾವಾಗಲೂ ಮಾಡ್ತಲೇ ಇರು, ಬೇಜಾರಾಗ್ದಂಗೆ. ಚೆನ್ನಾಗಿ ನಿನ್ನ ನೆನಪಿದ್ದೇ ಇರುತ್ತೆ ಬಾಬು. ನಾನು ನಿನ್ನ ನೆನಪೇ ನನಗೆ ರೂಪಾಯಿ ಭಾಗ ನನ್ನಲ್ಲಿ ಇರೋದು, ನಿಮ್ಮಿಬ್ಬರ ಮೇಲೆ, ದಂಪತಿಗಳ ಮೇಲೆ. ಹೌದಾ? ಎಲ್ಲರೂ ಚೆನ್ನಾಗಿರಿ ಅನ್ನಿ, ಬಾಯ್ ಅನ್ನಿ. ಆಯ್ತಪ್ಪ, ನೀವು ಚೆನ್ನಾಗಿರಿ. ಅಚ್ಚುಕಟ್ಟಾಗಿ ಗಂಡ ಹೇಳ್ದಂಗೆ ಹೇಳ್ದಂಗೆ ಗಂಡ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಾಯ್. ಹೌ ಸ್ವೀಟ್ ಅಲ್ವಾ? ತಾತನ ಮಾತು ಕೇಳಿ ತುಂಬಾ ಖುಷಿ ಆಯಿತು. ಅದೇ ದಿನ ರಾತ್ರಿ ನನ್ನ ಅಣ್ಣನ ಫ್ರೆಂಡ್ ಇಬ್ಬರು ಬಂದಿದ್ದರು ಆ್ಯಂಡ್ ನನಗೋಸ್ಕರ ಮಾಡಿರೋಂಥ ಸ್ಪೆಷಲ್ ಡಿನ್ನರ್ ವೆರೈಟೀಸ್ನ ತೋರಿಸ್ತಾ ಇದ್ದೀನಿ. ಟೈಮ್ ಆಗಿದೆ, ಇದೀಗ ಹೊರಡಬೇಕು, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಕೊನೆಯ ವಿಡಿಯೋ ಇಂಡಿಯಾದಿಂದ ಸದ್ಯಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏರ್ಪೋರ್ಟ್ ತಲುಪಿದಾಯಿತು, ಇದಾದ್ಮೇಲೆ ಏನೆಲ್ಲ ಆಯಿತು ಎಲ್ಲ ಡೀಟೇಲ್ಸ್ಗೋಸ್ಕರ ಇದೇ ರೀತಿ ವ್ಲಾಗ್ಸ್ನ ನೋಡ್ತಾ ಇರಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.